ಉಡುಪಿ ಸಮೀಪದ ಅಲೆವೂರು ಗ್ರಾಮದ 3ರಿಂದ 4 ಬಾಳೆಹಣ್ಣು ದಾಸ್ತಾನು ಕೇಂದ್ರಗಳಿಗೆ ಏಕಕಾಲದಲ್ಲಿ ದಿಢೀರ್ ದಾಳಿ ನಡೆಸಿದ ಕುಂದಾಪುರ ಅಸಿಸ್ಟೆಂಟ್ ಕಮಿಷನರ್ ರಶ್ಮಿ ಎಸ್ಆರ್ ಹಾಗೂ ಆರೋಗ್ಯ ಅಧಿಕಾರಿಗಳು ಬಾಳೆಹಣ್ಣಿಗೆ ಹಾನಿಕಾರಕ ರಾಸಾಯನಿಕ ಬಳಸುತ್ತಿದ್ದ ಹಲವರ ವಿರುದ್ಧ ಪ್ರಕರಣವನ್ನು ದಾಖಲಿಸಿದ್ದಾರೆ. ಗುರುವಾರ ಮುಂಚಾನೆ ಕೆಸ್ತೂರ್ ಹಾಗೂ ಮಣಿಪಾಲ ಸಮೀಪದ ದುಗ್ಗಿ ಪರಿಸರದಲ್ಲಿ ಬಾಳೆಹಣ್ಣು ರಕಂ ವ್ಯಾಪಾರಸ್ಥರು ಹಾಗೂ ದಾಸ್ತಾನುದಾರರ ಗೋದಾಮುಗಳಿಗೆ ದಾಳಿ ನಡೆಸಿದ ಅಧಿಕಾರಿಗಳು ಬಾಳೆಹಣ್ಣಿಗೆ ಬಳಸುತ್ತಿದ್ದ ಆರೋಗ್ಯಕ್ಕೆ ಹಾನಿಕಾರಕ ರಾಸಾಯನಿಕಗಳು, ಕೃತಕ ಬಣ್ಣ ನೀಡುವ ರಾಸಾಯನಿಕಗಳು, ಅದನ್ನು ಬಳಸಲು ಉಪಯೋಗಿಸುವ ಪರಿಕರಗಳನ್ನು ವಶಪಡಿಸಿಕೊಂಡು ಆರೋಪಿಗಳ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಕೃತ್ಯಕ್ಕೆ ಬಳಸುತ್ತಿದ್ದ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಜೀವನದಲ್ಲಿ ಒಂದ್ಸಲ ಮಾಡ್ಯಪ್ಪ 10 ಸಲ ಮಾಡಿದ್ರೆ ಎಷ್ಟು ಜನಕ್ಕೆ ಇದಾಗ್ತದೆ ನಿಮ್ಗೆ ಗೊತ್ತಿದೆ ತಪ್ಪ ಅಂತ ನಮ್ಗೆ ಅದೇ ಹೇಳ್ತೀರಾ. ಇದನ್ನೇ ನೀವು ನೀವೇನ್ ತಿಂತೀರಾ ನಂಗೆ ಬೇಡ, ಉಂಡೋರಿಗೆ ತಿನ್ನಿಸ್ತೀರಲ್ಲ. 20 ವರ್ಷದಿಂದ ಇದೇ ಮಾಡೋದು ಗೊತ್ತಿದೆ, ಏನ್ ಮಾಡಿದ್ದೀರ 20 ವರ್ಷದಿಂದ. ಎಲ್ಲ ಗಾಡಿಗಳು ಕೀ ತೆಗೆದುಕೊಂಡು ಎಲ್ಲಿಲ್ಲ ನಮ್ಗೆ ಎಲ್ಲ ಗಾಡಿಗೆ ಕೀ ಇಷ್ಟು ಬಾಡಿಗೆ ಆದ್ರೂ ಫುಡ್ ಲೈಸೆನ್ಸ್ ಇದೆಯಾ ಗಾಡಿಗೆ? ಏನಾಯ್ತು? ನಾನು ಸೀಸ್ ಮಾಡ್ತಾ ಇದ್ದೀನಿ, ನನಗಿದೆ ಅಥಾರಿಟಿ. ಬಾಡಿಗೆ ಆದ್ರೆ ನೀನು ಇಂಥದೆಲ್ಲ ಇಲ್ಲಿಗಲ್ ಮಾಡಕ್ಕಿದೆಯಾ?